ಶ್ರೀ ಕ್ಷೇತ್ರ ಕಂಬಿಕಲು ಮಹಾಗಣಪತಿ ದೇವಸ್ಥಾನ ಕಕ್ಕುಂಚಿಯಲ್ಲಿ ನವೀಕೃತ ಶಿಲಾಮಯ ಗರ್ಭಗೃಹ ಸಮರ್ಪಣೆ ಅಷ್ಟಬಂಧ ಬ್ರಹ್ಮ ಕುಂಭಾಭಿಷೇಕ ಮಹಾ ಅನ್ನ ಸಂತರ್ಪಣೆ ಜರುಗಿತು. ಈ ಸಂದರ್ಭ ಜರುಗಿದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಮಾತನಾಡಿ, ದೇವರ ಮೇಲಿನ ನಂಬಿಕೆಗಳು ಮನುಷ್ಯನಿಗೆ ಜೀವನದ ಪಾಠಗಳನ್ನು ಕಲಿಸುತ್ತವೆ. ಮಕ್ಕಳು ಬೇಕು ಅಂತ ದೇವರ ಮೊರೆ ಹೋಗುತ್ತೇವೆ, ಬಳಿಕ ಮಕ್ಕಳು ಚೆನ್ನಾಗಿರಲಿ ಎಂದು ಕೂಡ ದೇವರ ಮೊರೆ ಹೋಗುತ್ತೇವೆ. ಇದು ದೇವರ ಮೇಲಿನ ನಂಬಿಕೆ ಮತ್ತು ದೃಢತೆಗೆ ಸಾಕ್ಷಿ ಎಂದರು. ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷ ಹರ್ಕಾಡಿ ದೊಡ್ಮನೆ ಸುರೇಶ್ ಶೆಟ್ಟಿ ದಂಪತಿಗಳು ಹೆಗಡೆಯವರನ್ನು ಊರಿನವರ ಪರವಾಗಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ರಾಜೀವ ಶೆಟ್ಟಿ, ಅರ್ಚಕ ಶ್ರೀಪತಿ ಭಟ್, ಆನಂದ ಸಿ ಖುಂದಾರ್, ಸುರೇಶ್ ಶೆಟ್ಟಿ ಗುರ್ಮೆ, ಪ್ರತಾಪ್ ಹೆಗ್ಡೆ ಮುರಾಳಿ, ಗೋಪಿನಾಥ್ ಕಾಮತ್, ಊಳೂರು ಮೋಹನ್ ದಾಸ್ ಶೆಟ್ಟಿ, ಶಂಕರ್ ಶೆಟ್ಟಿ, ಶಿವರಾಮ್ ಶೆಟ್ಟಿ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ಹೆಗಡೆಯವರನ್ನು ಊರಿನ ಜನರು ಮೆರವಣಿಗೆಯಲ್ಲಿ ಬರಮಾಡಿಕೊಂಡರು. ನೂರಾರು ಜನರು ಭಾಗವಹಿಸಿದ್ರು. ಧರ್ಮಾಧಿಕಾರಿಗಳು ಪದ್ಮ ವಿಭೂಷಣದಂತ ದಕ್ಷಿಣಾಭಿಮುಖವಾಗಿ ಇರುವಂತಹದ್ದು ಇಲ್ಲಿ ಮಾತ್ರ. ಗಣಪತಿ ಅಥವಾ ಯಾವುದೇ ದೇವಸ್ಥಾನ ಒಂದು ರೀತಿಯಲ್ಲಿ ನಮಗೆ ಒಂದು ರೋಮಾಂಚನವೂ ಕೂಡ ಆಯಿತು. ದಕ್ಷಿಣಾಭಿಮುಖವಾಗಿ ಇರುವಂತಹದ್ದು ಇಲ್ಲಿ ಮಾತ್ರ. ಗಣಪತಿ ಅಥವಾ ಯಾವುದೇ ದೇವಸ್ಥಾನ ಸಾಮಾನ್ಯವಾಗಿ ನಮ್ಮ ಉಡುಪಿಯಿಂದ ಈ ಕಡೆ ಇರುವಂಥ ಈ ಭಾಗದಲ್ಲಿ ನಿಮ್ಮ ಎಲ್ಲ ಜನರ ಕನ್ನಡ ಬಹಳ ಸುಂದರವಾದದ್ದು. ಭಾಷೆ ಬೇರೆ, ನಿಮ್ಮ ಕನ್ನಡವೇ ಬೇರೆ. ಯಕ್ಷಗಾನದಲ್ಲಿ ಕೂಡ ನಾವು ಬಡಕುತಿಟ್ಟು ತೆಂಕುತಿಟ್ಟು ಅಂತ ಹೇಳ್ತೇವೆ. ನಾವು ಯಾವಾಗಲೂ ಹೇಳ್ತೇವೆ, ಬಡಕುತಿಟ್ಟಿಗಿಂತ ತೆಂಕುತಿಟ್ಟಿಗಿಂತ ಬಡಕುತಿಟ್ಟಿನ ಕನ್ನಡ ಒಳ್ಳೆಯದು ಅಂತ. ಯಾಕೆಂದರೆ ನಾವು ತುಳು ಮಾತೃಭಾಷೆಯವರು ಕನ್ನಡ ಕಲಿತು ಮಾತಾಡಬೇಕು. ನೀವು ಹಾಗೆ ನಿಮ್ಮ ಮಾತೃಭಾಷೆ ಕನ್ನಡ ವಿಶೇಷತೆ ನಮ್ಮ ಅನುಭವ ನಮಗೆ ಬರುತ್ತೆ. ಹಾಗಾಗಿ ಪ್ರಾದೇಶಿಕವಾಗಿ ನಂಬಿಕೆಗಳು ಬೇರೆ ಬೇರೆ ಇರುತ್ತೆ, ನಡವಳಿಕೆಗಳು ಬೇರೆ ಬೇರೆ ಇರುತ್ತೆ. ಈ ನಂಬಿಕೆ ಇಲ್ಲಿ ಸ್ವಲ್ಪ ಮುಂದೆ ಹೋದರೆ ಭಟ್ಕಳದಿಂದ ಆಚೆ ಹೋದರೆ ಹೊನ್ನಾವರದಿಂದ ಆದರೂ ಕಾರು